ಪ್ರಾಣಿ ಪ್ರೇಮಿ ರಜನಿ ಶೆಟ್ಟಿ ಮತ್ತೊಮ್ಮೆ ತಮ್ಮ ಸಾಹಸ ಮಾನವೀಯತೆಗೆ ಸುದ್ದಿಯಲ್ಲಿದ್ದಾರೆ. ಹೌದು, ನಗರದ ಕಾಶಿಯಾ ಹೈಸ್ಕೂಲ್ ಬಳಿಯಲ್ಲಿರುವ ಬಾವಿಗೆ ಆಕಸ್ಮಿಕವಾಗಿ ಇಂದು ಮುಂಜಾನೆ ಒಂದು ಬೆಕ್ಕು ಬಿದ್ದಿತ್ತು. ಈ ಬಗ್ಗೆ ಪ್ರಾಣಿ ರಕ್ಷಕರಾದ ಅತುಲ್ ಪೈ, ಸಂದೀಪ್ ಪ್ರಾಣಿ ಪ್ರಿಯೆ ರಜನಿ ಶೆಟ್ಟಿ ಅವರಿಗೆ ಮಾಹಿತಿ ನೀಡಿದರು. ತಡ ಮಾಡದೆ ಕಾರ್ಯಪ್ರವೃತ್ತರಾದ ರಜನಿಯವರು ಬೆಳ್ಳಂಬೆಳಗ್ಗೆ 5 ಗಂಟೆಗೆ ಸ್ಥಳಕ್ಕೆ ಹೋಗಿ ಬಾವಿಯಲ್ಲಿ ಬಿದ್ದಿದ್ದ ಬೆಕ್ಕಿನ ರಕ್ಷಣೆಯನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಸಂದರ್ಭ ರಜನಿ ಅವರೇ ಸೊಂಟಕ್ಕೆ ಹಗ್ಗ ಕಟ್ಟಿಕೊಂಡು ಬಾವಿಗಿಳಿದ್ರು. ಮೇಲಿದ್ದವರು ಎಳೆದುಕೊಳ್ಳಲು ಒತ್ತಾಸೆ ನೀಡಿದ್ರು. ಇನ್ನು ಈ ಪುಟ್ಟ ಬೆಕ್ಕಿನ ರಕ್ಷಣೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ರಜನಿ ದಾಮೋದರ್ ಶೆಟ್ಟಿ ಸಾಹಸಕ್ಕೆ ಎಲ್ಲೆಡೆಯಿಂದಲೂ ಕೂಡ ಪ್ರಶಂಸೆ ವ್ಯಕ್ತವಾಗಿದೆ. ರಜನಿ ಅವರು ಮೂಲತಃ ಮುಂಬೈನವರಾಗಿದ್ದು ಬಾಲ್ಯದಿಂದಲೂ ಕೂಡ ಪ್ರಾಣಿ ಪ್ರಿಯೆ. ಇವರು ಮನೆಯಲ್ಲಿ 30 ಬೀದಿ ನಾಯಿ ಸಾಕ್ತಾ ಇದ್ದಾರೆ. ಪ್ರತಿನಿತ್ಯ 750ಕ್ಕೂ ಅಧಿಕ ಬೀದಿ ನಾಯಿಗಳಿಗೆ ಆಹಾರ ನೀಡುತ್ತಿದ್ದಾರೆ. ಇನ್ನು ಬೀದಿಯಲ್ಲಿ ಗಾಯಗೊಂಡಿರುವ ನಾಯಿಗಳನ್ನು ಕೂಡ ತಂದು ಚಿಕಿತ್ಸೆ ನೀಡಿ ಆರೈಕೆ ಮಾಡ್ತಾರೆ. अरे 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 कार कई